Yes. Wild blueberry. ಮಸ್ತ್ ಸ್ವೀಟ್ ಉಂಟು. ಕುಂಟಲ ಹಣ್ಣು ಅಂತ ಹೇಳ್ತಾರೆ. ನಾವು ಸಣ್ಣದಿರೋ ಕುಂಟಲ್ಲ ಎಷ್ಟು ತಿಂದಿದ್ದೇವೆ ಗೊತ್ತುಂಟ. ಇದನ್ನು ಗುಡ್ಡೆಯಲ್ಲಿ ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು ಮನೆಗೆ ಹಿಂದೆ. குண்டால் பறந்து எஸ் வைல்ட் ப்ளூபெரி. ಮಸ್ತ್ ಸ್ವೀಟ್ ಉಂಟು. ಹೆಚ್ಚಿನ ಗೊತ್ತು ಒಂದು ತಿಂದು ಎಲ್ಲಿ ಒಪ್ಪನಾಗ ಆ್ಯಕ್ಚುಲಿ ಒಂದು ವೈಲ್ಡ್ ಫ್ರೂಟ್ ನ್ಯಾಚುರಲ್ ಅದು ಅವು ಹಾಕೊಂಡು ನಮ್ಮ ಪ್ಲಾಂಟೇಶನ್ ಮಲ್ಪುಜಿರಿ ಆ್ಯಕ್ಚುಲಿ ಅವೆಲ್ಲ ಕಂಡಡು ಅಂಚೆ ಮಾತ್ರ ಎಲ್ಲಿ ಪುನಃ ಮಸ್ತ್ ಹೆಚ್ಚು ತಿಂತಿನ ಮುಂದೆ ನಮ್ಮ ಕುಂಟಲ್ ಬಂದು ಹೆಚ್ಚು ತಿಂದ ಮಕ್ಕ ಹಣ್ಣು ಹಾಕೋದು ಕೆಮ್ಮು ಹಣ ಇಷ್ಟು ತಿನ್ನೋದು ಬರ್ತಾ ಟೈಮಲ್ಲಿ ಮಾತ್ರ ಫುಲ್ಲು ಜ್ವರ ಸುರ ಹಾಕೊಂಡು ಕಿಣಿಮಿಟಿಗೆ. ಮತ್ತೆ ಏಪ್ರಿಲ್ 9 ಬರ್ಸ ಬೈಜದ ಅಂಚು ಸ್ವೀಟ್ ಉಂಟು. ಬರ್ಸಕ್ಕೆ ನಾನೆಲ್ಲ ಮಲ್ಲ ಹಾಕೊಂಡು ನೀರು ಬುಡ್ದವು ಕೂಡ ಅದಕ್ಕೆ ಶೋಕು ಅವಳ ಟೇಸ್ಟ್ ಉಪ್ಪು. ನಾಳೆ ನೀಲಿ ಹಾಕು ನಾವು ನೆಟ್ಟದು ನೇರಳೆಡ ಪ್ರಮಾಣ ಬೆಸ್ಟ್. ತಿನ್ನಗಂಚೂರು ಒಗರು ಟೈಪ್ ಉಂಟು ಒಂದೊಂಚೂರು ಇಂಜ ಅಂತೇಳಿ ನಾಳೆ ಮಾತ್ರ ನಮ್ಮ ಡ್ರೈ ಹಾಕೊಂಡು ಇದು ನೀರು ನೋಡಿ ಕುಂಟಾಲ್ ಪರ್ನ ಹೇಳ್ತಾರೆ. ವೈಲ್ಡ್ ಬ್ಲೂಬೆರಿ ಇದು ತಿನ್ನುವುದೇ ಜೋಕ್ಲೆ ಮತ್ತೆ ತಿಂದ ಗೊತ್ತಿದ್ದೆ. ಇಲ್ಲಿ ಸೊಂಟು ಫುಲ್ಲುಂಡು. ತುಂಬ ಸ್ವೀಟ್ ಉಂಟು ಇದು. ಕನ್ನಡದಲ್ಲಿ ಎಂತ ಹೇಳ್ತಾರೆ ಅದಕ್ಕೆ? ಕುಂಟಲ್ ಹಣ್ಣು. ಅದು ತುಳುಟಿಯೇ ವಿಡಿಯೋ ಏರ್ ಬನ್ನಿ ಫೋಟೋ ವಿಡಿಯೋ ಪೂರ ಬರ್ತೇವೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಇನ್ನಷ್ಟು ಜನರಿಗೆ ತಲುಪಿಸಿ. ಕುಂಟಲ ಹಣ್ಣು ಅಂತ ಹೇಳ್ತಾರೆ. ನಾವು ಸಣ್ಣದಿರೋ ಕುಂಟಲ್ಲ ಎಷ್ಟು ತಿಂದಿದ್ದೇವೆ ಗೊತ್ತುಂಟ. ಇದನ್ನು ಗುಡ್ಡೆಯಲ್ಲಿ ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು ಮನೆಗೆ ಹಿಂದೆ. ತಬ್ಬುರುಂಡು. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಕೊಂಕಣ ಬೈಲಲ್ಲಿ ಇದ್ದೇವೆ. ಕೊಂಕಣ ಬೈಲು ನಮ್ಮ ಅಜ್ಜಿ ಮನೆ. ಕುಂಟಲ ಹಣ್ಣು ತಿಂತಾ ಇದ್ದೇವೆ ಕೊಯ್ದು. ಕುಂಟಲ ಹಣ್ಣು ಕನ್ನಡದಲ್ಲಿ ಕರೆಕ್ಟ್ ಹೆಸರು ಗೊತ್ತಿಲ್ಲ. ಅದೇ ಕುಂಟಲ ಹಣ್ಣು ಅಂತ ಹೇಳು ಕನ್ನಡದಲ್ಲಿ. ಇಂಗ್ಲಿಷ್ ಇದು ವೈಲ್ಡ್ ಬ್ಲೂಬೆರಿ. ಬ್ಲೂಬೆರಿ ಆ್ಯಕ್ಚುಲಿ ಇದು ನಾವು ಸಣ್ಣದಿರುವಾಗಿಂದ ತಿಂದದು. ಈಗ ಎಲ್ಲಿ ಸಹ ಸಿಗುದಿಲ್ಲ ಆ್ಯಕ್ಚುಲಿ. ಎಲ್ಲ ಗುಡ್ಡೆ ಇದೆಲ್ಲ ಮಾಯವಾಗಿದೆ. ಇಲ್ಲಿ ಉಂಟು. ಹಾಗೆ ಮೊನ್ನೆಯಿಂದ ನೋಡ್ತಿದ್ದೇನೆ. ಈ ಸಲ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡೋದು. ಹಾಗೆ ನಾವು ತಿಂತಿದ್ದೇವೆ. ನಿಮಗೆ ಬೇಕಿದೆ. ಇದು ಹೆಲ್ತ್ಗೆ ಸಹ ತುಂಬಾ ಒಳ್ಳೇದು. ನ್ಯಾಚುರಲ್ ಫ್ರೂಟ್ ಅಲ್ಲ, ನ್ಯಾಚುರಲ್ ಫ್ರೂಟ್ ಇದು. ನೋಡಿ ಎಲ್ಲ ನೋಡಿ ಇದರಲ್ಲಿ ಆಗುದು. ಓಪನ್ ಇದರಲ್ಲಿ ನೋಡಿ ಅಕಲ ಅಲ್ಲಿ ತಬೂರ್ನ ಆಚೆಗಡೆ ಉಂಟು. ಆಲರ್ತಿ ಪಾತ್ರೆ ಅರ್ಧ. ಆ್ಯಕ್ಚುಲಿ ಇದು ಇನ್ನು ನೇರಳೆ ಬರ್ತದೆ, ಸ್ವಲ್ಪ ಉದ್ದ ಬರ್ತದೆ ನೇರಳೆ. ಅದರದ್ದೇ ಜಾತಿ ಇದು. ಇದು ರೌಂಡು.
ಇವರೆಲ್ಲ ಇಲ್ಲಿ ಹುಟ್ಟಿ ಬೆಳೆದವರು ಎಲ್ಲರೂ. ಇವಳು ನನ್ನ ಅಕ್ಕನ ಮಗಳು, ಇವಳನ್ನು ಎತ್ತಿಕೊಂಡು ನಾನೇ ಓದ್ತೀನಿ, ಇವಳನ್ನು ದೊಡ್ಡದು ಮಾಡಿದ ನಾನೇ. ಎನ್ನ ಜೋರ್ ಸೌಂಡು. ಇದು ಹಣ್ಣು, ಇದು ನಾನೀಗ ತಿಂತೇನೆ. ಇದು ಟೇಸ್ಟ್ ಸಾಧಾರಣ ಗೊತ್ತಾಗಲಿಲ್ಲ ಅಂತ, ಹುಳಿಯಾಗಿ ಸಿಹಿ ಉಂಟು ಅಂದ.